ಕರಾವಳಿಯ ಜನ ಚಂಡಮಾರುತಕ್ಕೆ ಕಾಯುತ್ತಿದ್ದಾರೆ. ಹೌದು, ಮಳೆಗಾಲ ಬಂತೆಂದರೆ ಜನ ಚಂಡಮಾರುತಗಳಿಗೆ ಭಯಪಡುವುದೇ ಹೆಚ್ಚು. ಆದರೆ ಮೀನುಗಾರರು ಮಾತ್ರ ಹಾನಿ ಇಲ್ಲದ ಒಂದು ಸಾಮಾನ್ಯ ಚಂಡಮಾರುತವಾದರೂ ಬರಲಿ ಎಂದು ಕಾಯುತ್ತಿದ್ದಾರೆ. ಅವರ ಈ ಬೇಡಿಕೆಗೂ ಒಂದು ಕಾರಣ ಇದೆ. ಚಂಡಮಾರುತವಾಗದಿದ್ದರೆ ನಾಡದೋಣಿ ಮೀನುಗಾರಿಕೆ ನಡೆಸಲು ಸಾಧ್ಯವಿಲ್ಲ. ಮಾರುತಗಳು ಬಾರದ ಕಾರಣ ಈ ಬಾರಿ ನಾಡದೋಣಿ ಮೀನುಗಾರಿಕೆ ಇನ್ನೂ ಆರಂಭವಾಗಿಲ್ಲ. ತೂಫಾನು ಬಂದರೆ ಮಾತ್ರ ಸಾಂಪ್ರದಾಯಿಕ ಮೀನುಗಾರಿಕೆ ಮಾಡಲಾಗುತ್ತದೆ. ಆದರೆ ತೂಫಾನ್ ಬಾರದಿರುವ ಕಾರಣ ಸಾಮಾನ್ಯ ಮಳೆಯಿಂದ ಪ್ರಯೋಜನವಿಲ್ಲ. ಕಡಲಿನ ನೀರು ತೀವ್ರ ಪ್ರಕ್ಷುಬ್ಧಗೊಂಡರೆ ಮಾತ್ರ ಕಡಲಾಳದಲ್ಲಿ ಇರುವ ಮೀನುಗಳು ಕಡಲ ತೀರಕ್ಕೆ ಬರುತ್ತವೆ. ಮೀನುಗಳು ದಡಕ್ಕೆ ಬಂದರೆ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಹೆಚ್ಚಿನ ಅವಕಾಶ ಲಭ್ಯವಾಗುತ್ತದೆ. ನಾಡದೋಣಿ, ಕೈರಂಪಣಿ, ತೇಲುವ ತೆಪ್ಪದ ಮೂಲಕ ಮೀನುಗಾರಿಕೆ ನಡೆಸಲು ಹೆಚ್ಚು ಅನುಕೂಲವಾಗುತ್ತದೆ. ಆಹಾರಕ್ಕಾಗಿ ದಡಕ್ಕೆ ಈಜಿ ಬರುವ ಮೀನುಗಳು ಹೆಚ್ಚಾಗಿ ಬಲೆಗೆ ಬೀಳುತ್ತವೆ. ದಡಗೆ ಬಂದ ಮೀನುಗಳು ಸಾಂಪ್ರದಾಯಿಕ ಬಲೆಯಲ್ಲಿ ಸೆರೆಯಾಗುತ್ತವೆ. ಅದಕ್ಕಾಗಿ ಮೀನುಗಾರರು ಭಾರೀ ಚಂಡಮಾರುತಕ್ಕಾಗಿ ಎದುರು ನೋಡುತ್ತಿದ್ದಾರೆ.